ಮಾಡ್ತೀವಿ. ಮೊನ್ನೆ ಯಾರೋ ಒಬ್ಬ ಬಂದು ಆ ಜೈಲ್ ರೋಡ್ ಹತ್ರ ಇಬ್ಬರು ಯುವತಿಯರನ್ನು ಅವರನ್ನು ಚೂರಿಯಿಂದ ಹಿರಿದು ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಯಾರು ಮಾತಾಡಿದರು ಸ್ವಾಮಿ? ಯಾರಾದರೂ ಮಾತಾಡಿದ್ರಾ? ಆದರೆ ನಮ್ಮ ದುರ್ಗಾವಾಹಿನಿಯ ಕಾರ್ಯಕರ್ತರು ಆಸ್ಪತ್ರೆಗೆ ಹೋಗಿ ಆ ಹೆಣ್ಮಗಳ ವಿಚಾರಣೆಯನ್ನು ಮಾಡಿದರು. ಮೈಸೂರಿನಲ್ಲಿ ಅತ್ಯಾಚಾರ ಆಯ್ತಲ್ಲ, ನೀವು ಪ್ರತಿಭಟನೆ ಮಾಡಿದ್ರಾ? ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾದವರು ಮಾಡಿಲ್ಲ, ನಾವು ಮಾಡಿದ್ವಿ. ಹಾಗಾಗಿ ನಮ್ಮ ಕಣ್ಮುಂದೆ ಇರುವುದು ಆ ಹೆಣ್ಮಗಳು. ಯಾರೇ ಅವಳಿಗೆ ಅತ್ಯಾಚಾರ ಮಾಡಿದ್ರು, ಯಾರಿಗೂ ತೊಂದರೆ ಕೊಟ್ಟರು, ನಾವು ಅದರ ವಿರುದ್ಧ ಹೋರಾಟ ಮಾಡ್ತೀವಿ. ಹಾಗಾಗಿ ನಾನು ಕಳೆದ ಉಳ್ಳಾಳದ ಘಟನೆ ಸಂದರ್ಭದಲ್ಲೂ ನಾನು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಮುಸಲ್ಮಾನ್ ಸಮುದಾಯದ ಯಾರು ಮುಖಂಡರಿದ್ದೀರಿ, ಯಾರು ನಿಮ್ಮ ಅಧ್ಯಕ್ಷರಿದ್ದಾರೆ, ಯಾರು ನಿಮ್ಮ ನಾಯಕರಿದ್ದಾರೆ, ಮುಸಲ್ಮಾನ್ ಯುವಕರಿಗೆ ಬುದ್ಧಿ ಹೇಳಿ. ಹಿಂದೂ ಹೆಣ್ಮಕ್ಕಳ ತಂಟೆಗೆ ಬರುವುದನ್ನು ನಿಲ್ಲಿಸಿ. ಇವತ್ತು ಬಜರಂಗ ದಳದ ಕಾರ್ಯಕರ್ತೆಯರು ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ನಾಳೆ ನಮ್ಮ ದುರ್ಗಾವಾಹಿನಿಯ ಕಾರ್ಯಕರ್ತೆಯರು ರಸ್ತೆಗೆ ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ಚಪ್ಪಲಿಯಿಂದ ಹೊಡೆದು ನಿಮ್ಮನ್ನು ಓಡಿಸ್ತಾರೆ, ಚಪ್ಪಲಿಯಿಂದ ಹೊಡೆದು ಓಡಿಸ್ತಾರೆ. ಅದಕ್ಕೋಸ್ಕರ ಜಾಗೃತಿ ಮಾಡಿ ಅಂತೇಳಿ ನಾನು ಈ ವೇದಿಕೆಯಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ನಮಗೆ ಸಂಘರ್ಷ ಬೇಡ, ನಮಗೆ ಗಲಾಟೆ ಬೇಡ. ಆದರೆ ನೀವು ನಮ್ಮ ಹೆಣ್ಮಕ್ಕಳಿಗೆ ತಂಟೆಗೆ ಬಂದರೆ ನಾವು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ಸಂಕಲ್ಪವಂತೂ ಮಾಡಿದ್ದೀವಿ, ಲವ್ ಜಿಹಾದ್ ಮುಕ್ತ ಕರಾವಳಿಯನ್ನು ಮಾಡ್ತೀವಿ ಅಂತೇಳಿ ಮಾಡಿಯೇ ಮಾಡ್ತೀವಿ. ಅದಕ್ಕೋಸ್ಕರ ಯಾವ ರೀತಿಯ ತ್ಯಾಗಕ್ಕೂ ಸಿದ್ಧ ಅಂತ ಹೇಳುತ್ತಾ, ಕೊನೆಯದಾಗಿ ಮತಾಂತರದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಹಿಂದೂಗಳನ್ನು ಆಮಿಷಗಳನ್ನು ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಮತಾಂತರ ಮಾಡುವಂಥ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಹಿಂದೂಗಳ ಶವ ಸಂಸ್ಕಾರ ಯಾರೂ ಹತ್ತಿರನೇ ಬರ್ತಾ ಇರಲಿಲ್ಲ. ಆ ಸತ್ತಂತ ಕೊರೋನಾದಿಂದ ಸತ್ತಂತ ಆ ಮೃತದೇಹಕ್ಕೆ ಅಣ್ಣ ಸತ್ರೆ ತಮ್ಮ ಹತ್ತಿರ ಬರಲ್ಲ, ಹೆಂಡತಿ ಸತ್ರೆ ಗಂಡ ಹತ್ತಿರ ಬರಲ್ಲ, ಕುಟುಂಬದವರು ಮನೆಯವರು ಸತ್ರೆ ಕುಟುಂಬದವರು ಹತ್ತಿರ ಬರಲಿಲ್ಲ. ಅಂಥ ಸಂದರ್ಭದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಆ ಮೃತದೇಹವನ್ನು ಇಟ್ಕೊಂಡು ಸ್ಮಶಾನಕ್ಕೆ ಕೊಂಡೋಗಿ ಯಾವ ಹಿಂದೂ ಧರ್ಮ ಹಿಂದೂ ಪದ್ಧತಿ ಪ್ರಕಾರ ಅದರ ಶವ ಸಂಸ್ಕಾರವನ್ನು ಮಾಡಿ, ಅಷ್ಟು ಮಾತ್ರ ಅಲ್ಲ, ಎಷ್ಟೋ ಮೃತದೇಹಗಳಿಗೆ ತಾವೇ ಅಗ್ನಿಯನ್ನು ಸ್ಪರ್ಶ ಮಾಡಿದ್ದಾರೆ. ಎಷ್ಟೋ ಕುಟುಂಬಗಳ ಅಸ್ಥಿ ವಿಸರ್ಜನೆ ಮಾಡಿದ್ದಾರೆ. ಇದು ಬಜರಂಗ ದಳದ ಸೇವೆ ಅಲ್ವಾ? ಮನೆಯ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಇದೇ ಬಜರಂಗ ದಳದವರು ಬರಬೇಕು, ಇದೇ ಬಜರಂಗ ದಳದವರು ಬರಬೇಕು. ಏನು ಹೇಳಿದ್ರಿ? ಬಜರಂಗ ದಳದವರು ಕೋವಿಡ್ ಸಂದರ್ಭದಲ್ಲಿ ಎಲ್ಲಿ ಹೋದ್ರು? ಬಹಳ ಚೆನ್ನಾಗಿ ಫೇಸ್ಬುಕ್ ಅಲ್ಲಿ ಆ ವಿಡಿಯೋ ಇವತ್ತು ವೈರಲ್ ಆಗ್ತಾ ಇದೆ. 50,000 ಜನರಿಗೆ ನಾವು ಊಟ ಹಾಕಿದ್ದೀವಿ. 50,000 ಜನರಿಗೆ, 100 ಕುಟುಂಬಗಳಿಗೆ ರೇಷನ್ ಕೊಟ್ಟಿದ್ದೀವಿ. ನೆನಪಿಟ್ಕೊಳ್ಳಿ, 100 ಕುಟುಂಬಗಳಿಗೆ ರೇಷನ್ ಕೊಟ್ಟಿದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ಯಾರು ಕೂಡ ಆಸ್ಪತ್ರೆಗಳಿಗೆ ಬಂದು ರಕ್ತದಾನವನ್ನು ಮಾಡ್ತಾ ಇರಲಿಲ್ಲ. ಆಸ್ಪತ್ರೆಯಲ್ಲಿ ಕೇಳಿದ್ರು ರಕ್ತದ ಅವಶ್ಯಕತೆ ಇದೆ ಅಂತೇಳಿ. ಆದರೆ ತನ್ನ ಪ್ರಾಣವನ್ನು ಬದಿಗಿಟ್ಟು ಬಜರಂಗ ದಳದವರು ಸುಮಾರು 3,000ಕ್ಕಿಂತಲೂ ಹೆಚ್ಚು ರಕ್ತದಾನವನ್ನು ಮಾಡಿದರು. ಹೋಗಿ ಕೇಳಿ, ಎಜೆ ಆಸ್ಪತ್ರೆಯ ಯಾರು ಮಾಲಕರಿದ್ದಾರೆ ಅವರ ಹತ್ರ ಕೇಳಿ, KMC ಆಸ್ಪತ್ರೆಯ ಮಾಲಕರಿದ್ದಾರೆ ಅವರ ಹತ್ರ ಹೋಗಿ ಕೇಳಿ, ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಆಸ್ಪತ್ರೆಯ ಪ್ರಮುಖರ ಹತ್ರ ಕೇಳಿ, ಬಜರಂಗ ದಳದವರು ಎಷ್ಟೆಷ್ಟು ಬಾಟ್ಲು ರಕ್ತವನ್ನು ದಾನ ಮಾಡಿದ್ದಾರೆ ಅಂತ ಹೇಳಿ. ಬಜರಂಗ ದಳ ಮಾಡುವಂಥ ಕೆಲಸ ಏನು ಗೊತ್ತಿದೆ ನಿಮಗೆ? ಬಜರಂಗ ದಳ ಅಂದರೆ ಶೌರ್ಯ, ಬಜರಂಗ ದಳ ಅಂದರೆ ಅದು ಸ್ಥೈರ್ಯ, ಬಜರಂಗ ದಳ ಅಂದರೆ ಅದು ಧೈರ್ಯ, ಬಜರಂಗ ದಳ ಅಂದರೆ ತಾಕತ್ತು, ಬಜರಂಗ ದಳ ಅಂದರೆ ಹೋರಾಟ, ಬಜರಂಗ ದಳ ಅಂದರೆ ಅದು ರಾಷ್ಟ್ರಭಕ್ತಿ, ಬಜರಂಗ ದಳ ಅಂದರೆ ಅದು ದೇಶಭಕ್ತಿ, ಬಜರಂಗ ದಳ ಅಂದರೆ ಅದು ಸೇವಾ ಭಕ್ತಿ, ಬಜರಂಗ ದಳ ಅಂದರೆ ಅದು ನಮ್ಮ ಹೋರಾಟ, ನಮ್ಮ ಕಿಚ್ಚು, ಅದು ಸಂಘರ್ಷ. ಬಜರಂಗ ದಳ ಅಂದರೆ
ಬಜರಂಗ್ ದಳ ಅಂದ್ರೆ ಅದು ಹೋರಾಟಕ್ಕೋಸ್ಕರ ಸೃಷ್ಟಿ ಮಾಡಿದಂತ ಸಂಘಟನೆ. ಬಜರಂಗ್ ದಳ ಅಂದ್ರೆ ಸಂಘರ್ಷದಿಂದಲೇ ಹುಟ್ಟಿತು ಬಜರಂಗ್ ದಳ, ಸಂಘರ್ಷಕ್ಕೋಸ್ಕರನೇ ಹುಟ್ಟಿತು ಬಜರಂಗ್ ದಳ. ಅಮ್ಮ ತಾಯಿ ಲಾವಣ್ಯ, ನಾಳೆ ನಿನ್ನ ಮನೆಯ ಅಥವಾ ನಿನ್ನ ಕುಟುಂಬದ ಹೆಣ್ಮಕ್ಕಳನ್ನು ಯಾರೋ ಮುಸಲ್ಮಾನರು ಎತ್ತಿಕೊಂಡು ಹೋದ್ರೆ ರಾಹುಲ್ ಗಾಂಧಿ ಬರಲ್ಲ, ಸಿದ್ದರಾಮಯ್ಯ ಬರಲ್ಲ, ಇದೇ ಬಜರಂಗ ದಳದವರು ಬರಬೇಕು. ಇದೇ ಗುರುಪುರದ ಗುಡ್ಡೆಯಲ್ಲಿ ನಾನಾ ಹೆಣ್ಮಗಳ ಹೆಸರು ಹೇಳ್ತೀನಿ, ಯಾಕೆಂದ್ರೆ ಪತ್ರಿಕೆಯಲ್ಲೆಲ್ಲ ಬಂದಿದೆ, ಫೋಟೋನೂ ಬಂದಿದೆ. ಭಾವನಾ ಅಂತ ಹೆಣ್ಮಗಳು, ಇನ್ನೇನು 16 ವರ್ಷ ಹೆಣ್ಮಗಳಿಗೆ. ತಾಯಿ ಬಂದು ಸ್ಟೇಷನ್ಗೆ ದೂರು ಕೊಡ್ತಾಳೆ, ನನ್ನ ಮಗಳನ್ನು ರಾತ್ರಿ 10 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾನೆ, ರಾತ್ರಿ 12 ಗಂಟೆಗೆ ಬಂದು ತೊಂದರೆ ಕೊಡ್ತಾನೆ, ಒಂದು ದಿವಸ ಹೋದಂಥ ಮಗಳು ವಾಪಸ್ ಬರಲ್ಲ. ಇದನ್ನು ಹುಡಿಕೊಂಡು ಹೋಗ್ಬೇಕಾದ್ರೆ ನಿನ್ನೆ ಬಜರಂಗ ದಳದ ಕಾರ್ಯಕರ್ತರನ್ನು ಹಿಡಿದು ಪೊಲೀಸ್ಗೆ ಕೊಟ್ಟಬೇಕಾದ್ರೆ ಪೊಲೀಸರು ಹೇಳ್ತಾರೆ ಅವನೊಬ್ಬ ಡ್ರಗ್ಸ್ ಸೇವನೆ ಮಾಡುವಂಥ ಒಬ್ಬ ವ್ಯಕ್ತಿ ಅಂತೇಳಿ. ಅಂದ್ರೆ ಡ್ರಗ್ಸ್ ಅನ್ನು ತೆಗೆದುಕೊಂಡು 16 ವರ್ಷದ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ನಿನಗೆ ಮದುವೆ ಆಗ್ತೀನಿ ಎಂಬಂತ ನಂಬಿಸಿ ಇವತ್ತು ಲವ್ ಜಿಹಾದ್ನ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ. ಅದಕ್ಕೋಸ್ಕರನೇ ಇವತ್ತು ನಿನ್ನೆ ಮೊನ್ನೆ ಕಳೆದ ಹಲವಾರು ವರ್ಷಗಳಿಂದ ನಾವು ಈ ರೀತಿಯ ಘಟನೆಗಳು ಆಗ್ತಿರುವುದು ಪದೇ ಪದೇ. ಅದಕ್ಕೆ ನಮ್ಮ ಕಣ್ಮುಂದೆ ಇರುವುದು ಕೇವಲ ಹಿಂದೂ ಯುವತಿಯ ರಕ್ಷಣೆ. ಆದರೆ ಇವತ್ತು ನಾವು ಯೋಚನೆ ಮಾಡಿದ್ದೀವಿ, ಮೊನ್ನೆ ಸುರತ್ಕಲ್ಲಲ್ಲಿ ಆದಂಥ ಘಟನೆಯಲ್ಲಿ ಕೂಡ ಹಿಂದೂ ಹೆಣ್ಮಕ್ಕಳೊಟ್ಟಿಗೆ ಮುಸಲ್ಮಾನ್ ಹೆಣ್ಮಕ್ಳಿದ್ಲಂತೆ, ಒಬ್ಳು ಕ್ರಿಶ್ಚಿಯನ್ ಹೆಣ್ಮಕ್ಳು ಇದ್ದಾಳಂತೆ. ನಮ್ಗೆ ತುಂಬ ಸಂತೋಷ. ಯಾಕಂತ ಕೇಳಿದರೆ ಇವತ್ತು ಆ ಇಬ್ಬರು ಹೆಣ್ಮಕ್ಕಳನ್ನು ಕೂಡ ಬಜರಂಗ ದಳದವರು ರಕ್ಷಣೆ ಮಾಡಿದ್ರು, ಬಜರಂಗ ದಳದವರು ರಕ್ಷಣೆ ಮಾಡಿದ್ರು. ಯಾಕೆ ಹೇಳಿ ಇವತ್ತು ಸಿರಿಯಾದಲ್ಲಿರುವಂಥ 13 ಹೆಣ್ಮಕ್ಕಳಲ್ಲಿ 10 ಜನ ಮುಸಲ್ಮಾನ್ ಹೆಣ್ಮಕ್ಳು, ಇನ್ನು 5 ಜನ ಕ್ರಿಶ್ಚಿಯನ್ರು ಮತ್ತು ಹಿಂದೂಗಳು. ಅವರೆಲ್ಲರೂ ಪ್ರೀತಿಯ ಪ್ರೇಮದ ಬಲೆಗೆ ಸಿಲುಕಿ ಇವತ್ತು ಸಿರಿಯಾ ಮೂಲದ ಭಯೋತ್ಪಾದನಾ ಸಂಘಟನೆಯೊಟ್ಟಿಗೆ ಸಂಪರ್ಕ ಇದೆ. ಅಂದ್ರೆ ಮುಸಲ್ಮಾನ್ ಹೆಣ್ಮಕ್ಕಳನ್ನು ಕೂಡ ಇವರು ಬಿಡಲ್ಲ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಇವತ್ತು ಉಪಯೋಗ ಮಾಡ್ತಾರೆ. ಕೇರಳದಲ್ಲಿ ಬಿಷಪ್ ಹೇಳಿದ್ರು, ನಮ್ಮ ಕೇರಳದಲ್ಲಿ ಕ್ರಿಶ್ಚಿಯನ್ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲವ್ ಜಿಹಾದ್ಗೆ ಬಲಿಯಾಗ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಯಾವ ಹೆಣ್ಮಕ್ಕಳನ್ನು ಕೂಡ ಇವತ್ತು ಬಿಡ್ತಾ ಇಲ್ಲ ಇವರು. ಸುರತ್ಕಲ್ನಲ್ಲಿ ನಡೆದಂತಹ ಘಟನೆಯನ್ನು ಇಟ್ಕೊಂಡು ಇವತ್ತು ಕೇವಲ ಮಂಗಳೂರು ಮಾತ್ರ ಅಲ್ಲ, ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಆ ಘಟನೆಯನ್ನು ಬಿಂಬಿಸುವಂತ ಪ್ರಯತ್ನವನ್ನು ಮಾಡಿದರು. ಯಾರೋ ಹೇಳಿದ್ರು ದಾದಾಗಿರಿ, ಯಾರೋ ಹೇಳಿದ್ರು ಗೂಂಡಾಗಿರಿ, ಯಾರೋ ಹೇಳಿದ್ರು ಕೋಮು ಗಲಭೆ ಸೃಷ್ಟಿ ಮಾಡಲು ಮಾಡುತ್ತಿರುವಂತ ಕೆಲಸ, ಬೇರೇನು ಇನ್ನೇನು ಹೇಳಿದ್ರು. ಆದ್ರೂ ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ ಇಂಥ ಘಟನೆಗಳು ಪದೇ ಪದೇ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಯಾಕೆ ಆಗ್ತಾ ಇದೆ. ಯಾರೋ ಮಾತಾಡಬೇಕಾದ್ರೆ ಹೇಳಿದ್ರು ಕಳೆದ 6 ತಿಂಗಳಲ್ಲಿ 12 ಘಟನೆಗಳು ಈ ರೀತಿಯ ಘಟನೆಗಳು ಆಗ್ತಾ ಆಗಿದೆ ಅಂತೇಳಿ. ಹಾಗಾದ್ರೆ ಪದೇ ಈ ರೀತಿಯ ಘಟನೆಗಳು ಆಗ್ಲಿಕ್ಕೆ ಕಾರಣ ಏನು? ಯಾತಕ್ಕೋಸ್ಕರ ಇದ್ದ ಘಟನೆಗಳು ಇವತ್ತು ಕೇವಲ ಕರಾವಳಿಯಲ್ಲಿ ನಡೀತಾ ಇದೆ? ಇಂಥ ಸಮಸ್ಯೆಗಳನ್ನು ಯಾಕೆ ನಾವು ಪರಿಹಾರ ಮಾಡಬಾರದು ಎಂಬುದನ್ನು ಯಾರು ಚರ್ಚೆನೇ ಮಾಡ್ತಾ ಇಲ್ಲ. ಅದರ ಬದಲು ಆ ಘಟನೆಯನ್ನು ಇಟ್ಕೊಂಡು ರಾಜಕೀಯಕ್ಕೋಸ್ಕರನೋ ಪ್ರಚಾರಕ್ಕೋಸ್ಕರನೋ ಏನೇನೋ ರೀತಿಯಲ್ಲಿ ಮಾತನಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ನಾವು ಇವತ್ತು ಮಾಡುತ್ತಿರುವಂಥ ಈ ಕಾರ್ಯಕ್ರಮ ಪ್ರತಿಭಟನೆ ಅಲ್ಲ, ಆಂದೋಲನ ಅಲ್ಲ, ಹೋರಾಟ ಅಲ್ಲ. ಬದಲಾಗಿ ಯಾಕೆ ಕರಾವಳಿಯಲ್ಲಿ ಈ ರೀತಿ ಘಟನೆಗಳು ಆಗ್ತಾ ಇದೆ,
ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಜನರಲ್ಲಿ ಅರಿವು ಮೂಡಿಸಬೇಕೆಂಬ ಕಾರಣಕ್ಕೋಸ್ಕರ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದುರ್ಗಾವಾಹಿನಿಯ ನೇತೃತ್ವದಲ್ಲಿ ಈ ಜನಜಾಗೃತಿ ಸಭೆಯನ್ನು ಇವತ್ತು ಆಯೋಜನೆಯನ್ನು ಮಾಡಿದ್ದಾರೆ. ಕಳೆದ 8-10 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಂಥ ಘಟನೆಯನ್ನು ಒಂದ್ಸಲ ನೆನಪು ಮಾಡಿ. ಪಬ್ಬಿನ ಘಟನೆ ಆಯಿತು, ಹೋಮ್ ಸ್ಟೇ ಘಟನೆ ಆಯಿತು, ಯಾವುದೋ ಮಾಲ್ ಒಂದರಲ್ಲಿ ಘಟನೆಗಳಾಯಿತು, ಯಾವುದೋ ಒಂದು ಫಿಲ್ಮ್ ಥಿಯೇಟರಲ್ಲಿ ಈ ರೀತಿಯ ಘಟನೆಗಳಾಗುತ್ತೆ, ಪಾರ್ಕ್ಗಳಲ್ಲಿ ಈ ರೀತಿಯ ಘಟನೆಗಳಾಗುತ್ತೆ. ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಈ ರೀತಿಯ ವಾಹನಗಳನ್ನು ತಡೆದು ನಿಲ್ಲಿಸುವಂಥ ಘಟನೆಗಳು ಇವತ್ತು ಕಣ್ಮುಂದೆ ಆಗ್ತಾ ಇದೆ.